ಕಾಗವಾಡ ಕ್ಷೇತ್ರದ ಅಭಿವೃದ್ಧಿಗೆ ಸದ್ಯಕ್ಕೆ ಯಾವುದೇ ರೀತಿಯ ಅನುದಾನದ ಕೊರತೆ ಇಲ್ಲ. ಕ್ಷೇತ್ರದ ಜನತೆಗೆ ಕೊಟ್ಟಂತಹ ಭರವಸೆಯನ್ನ ಈಡೇರಿಸುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತ ಜವಳಿ ಮತ್ತು ಅಲ್ಪಸಂಖ್ಯಾತರ ಖಾತೆ ಸಚಿವ ಶ್ರೀಮಂತ ಪಾಟೀಲ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನಲ್ಲಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟು ಅವರು ಮಾತನಾಡಿದರು. ಮಹಾರಾಷ್ಟ್ರ ಸರ್ಕಾರದೊಂದಿಗೆ ನೀರಾವರಿ ಒಪ್ಪಂದ ಮಾಡಿಕೊಳ್ಳಲು ನಮ್ಮ ಸಚಿವರ ನಿಯೋಗವು ಭೇಟಿ ಕೊಟ್ಟಿದ್ದು, ಮಹಾರಾಷ್ಟ್ರ ಸರ್ಕಾರ ಉತ್ತಮ ಪ್ರತಿಕ್ರಿಯೆ ಕೊಟ್ಟಿದೆ. ಸದ್ಯದಲ್ಲೇ ಒಪ್ಪಂದ ನೆರವೇರಲಿದೆ ಅಂತ ಹೇಳಿದರು. ಪ್ರತಿಯೊಂದು ಹಳ್ಳಿಗೆ ನಾಲ್ಕು ರೋಡ ಕಾಲಾದಿ ಇಂಥ ಬೇರೆ ಬೇರೆ ಅದಾವು. ಅಂದ್ರೆ ಕೆಲವು ಕಡೆ ನಾವು ನಾಲ್ಕು ಕುಣಿಸಿದ್ರು ಕೂಡ ಈ ಹೊಲಗೋಟೆ ಜನ ಎಷ್ಟು ಬರ್ಲಕತ್ತಾರೆ. ಮತ್ತು ಮಹಾರಾಷ್ಟ್ರದಲ್ಲಿ ಇದು ಕೋವಿಡ್-19 ಭಾಳ ಆಗೋದ್ರಿಂದ ಅಲ್ಲಿಂದ ಏನು ಜನ ಬರ್ತಾ ಇದ್ದರು ಅವರು ಎಲ್ಲ ಸುಮಾರು 50-60% ಪಾಸಿಟಿವ್ ಬರ್ತಾ ಇದ್ದರು. ಅದರಿಂದ ನಮ್ಮಲ್ಲಿ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಆದರೆ ನಾವು ಈಗ ಅತಿ ಸ್ಟ್ರಿಕ್ಟಿವಾಗಿ ಎಲ್ಲ ಅಧಿಕಾರಿಗಳು ಹೇಳಿದ್ವಿ. ಈ ಏನು ಗೌರ್ಮೆಂಟಿಂದ ಏನು ಗೈಡ್ಲೈನ್ಸ್ ಕೊಟ್ಟರು. ಸಂದರ್ಭದಲ್ಲಿ ಅಥಣಿ PLD ಬ್ಯಾಂಕ್ ಅಧ್ಯಕ್ಷ ಶೀತಲಗೌಡ ಪಾಟೀಲ್ ಸೇರಿದಂತೆ ಪ್ರಮುಖರು ಜೊತೆಗಿದ್ದರು.